ಛಲ ಹಠಮಾರಿತನ ಇತ್ತರ ಮಿತ್ತು ಬರಲಿ ಸಮಾಜಕ್ಕೂ ಎಡ್ಡೆ ಆವಡು ಒಂದು ಆಸೆ ದೀವೊಂದು ಪಿಂಗಾರ ಪತ್ರಿಕೆ ಸಂಪಾದಕಿಯರು ಕೆಲಸ ಮಲ್ತೊಂದುಲ್ಲಿರೆಂದು ಬಿಷಪೇರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಪಂತಿರು ಆರ ಕುಡ್ಲದ ಬಿಷಪ್ ಹೌಸ್ಡು ಪಿಂಗಾರ.com ವೆಬ್ಸೈಟ್ ಉದಿಪ್ಪನ ಮಲ್ತದ ಆರ ಪಾತಿರಿ ಪಿಂಗಾರ ಕನ್ನಡ ವಾರಪತ್ರಿಕೆದ ಹೊಸ ವೆಬ್ಸೈಟ್ www.pingara.com ಉದಿಪ್ಪನ ಕಾರ್ಯಕ್ರಮ ಗುರುವಾರ ಕುಡ್ಲದ ಬಿಷಪ್ ಹೌಸ್ ಬಾಂಗನೋಡು ನಡತದೆ ಸಂಪಾದಕಿಯರು ಬುಕ್ಕ ಪತ್ರಿಕೆದ ಯಜಮಾನಿರು ರೇಮಂಡ್ ಡಿಕುನ್ನ ತಾಕೋಡೆ ಎದಕ್ಕೊಂದು ಸುರುತ ಪಾತಿರ ಪಂಡಿರು ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯ ಗುರುಕಾರ್ಯರು ಬಿಷಪೇರಾದೀಪನ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನಿರು ಪಿಂಗಾರ.com ವೆಬ್ಸೈಟ್ ಉದಿಪನ ಮಲ್ತಿರು ಮಾಜಿ ಶಾಸಕರು ಜೆ.ಆರ್. ಲೋಬು ಪಾತಿರ್ದು ಮಾಧ್ಯಮ ಕ್ಷೇತ್ರದ ಒಂಜಿ ಪತ್ರಿಕೆ ನಡಪವನ ಭಾರಿ ಕಷ್ಟದ ಕೆಲಸ ನಿಜವಾಯಿನ ಸುದ್ದಿ ಕೊರಂಡ ಪತ್ರಿಕೆ ಬದುಕೊಂಡು ಕಷ್ಟ ಬತ್ತದ ಪೇಪರ್ ನಡಪಾದು ಮಿತ್ತು ಬರ್ಪ ಅಂಚ ಬಂತಿದ್ದೇವೆ ವಾರ ಪತ್ರಿಕೆ ನೆಂಚದ ಪತ್ರಿಕೆ ಆವಡಂದು ಡೆಪ್ಪು ಬಯಕೆರು 20 ವರ್ಷಗಳ ಮೊದಲು ಮಾಧ್ಯಮ ಇದ್ರೆ ಒಂದು ಸರಳವಾದ ಕ್ಷೇತ್ರವಾಗಿತ್ತು. ಖಾಲಿ ಪತ್ರಿಕೆಗಳು ಮಾತ್ರ ಇತ್ತು. ಇವತ್ತು ಮಾಧ್ಯಮ ಇದ್ರೆ ಅದರ ಮತ್ತೆ ಮಾಧ್ಯಮಗಳ ಮಧ್ಯದಲ್ಲಿ ಪೈಪೋಟಿ. ಅದರ ಮಧ್ಯದಲ್ಲಿ ಯಾವುದನ್ನು ನೋಡುವುದು, ಯಾವುದನ್ನು ಓದುವುದು, ಯಾವುದು ಬಿಡುವುದು, ನಾವಂತೂ ಸಂಪೂರ್ಣವಾಗಿ ಅದರ ಮಧ್ಯದಲ್ಲಿ ಸಿಕ್ಕಾಕೊಂಡವರು. ಅಂತ ಸಮಯದಲ್ಲಿ ಒಂದು ಮಾಧ್ಯಮ ಪತ್ರಿಕೆ ಉಳಿಬೇಕಾದ್ರೆ, ಅದು ನಡೆಸಿಕೊಂಡು ಹೋಗ್ಬೇಕಾದ್ರೆ ಬಹಳ ಒಂದು ದೊಡ್ಡ ಕೆಲಸ. ಇದಕ್ಕೆ ಸರ್ವರ ಸಹಕಾರ ಅಭಿಮಾನ ಇಲ್ಲದಿದ್ರೆ ಬಹುಶಃ ಮಾಧ್ಯಮವನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಬಿಷಪೇರೆ ಗುರುಕಾರ್ಮಿದ ಭಾಷಣ ಮಂತದ ಛಲ ಹಠಮಾರಿತನ ಇತ್ತಿನ ಮಿತ್ತು ಬರಲಿ ಸಮಾಜಕ್ಕೆ ಎಡ್ಡೆ ಆವಡೊಂದು ಆಸತಿ ಒಂದು ರೇಮಂಡ್ ಡಿಕುನ್ನ ಕೆಲಸ ಮಲ್ತೊಂದುಲ್ಲೇರು ಅರೆಗೆ ನಮ್ಮ ಸಹಕಾರ ಅಗತ್ಯ ಅಂದು ಪಂಡೆ ಒನ್ ಮ್ಯಾನ್ ಆರ್ಮಿ ಅಂತ ಹೇಳಿದ್ರು. ನಾನು ಕೂಡ ಅದೇ ಎಕ್ಸ್ಪ್ರೆಷನ್ ಹೇಳ್ಬೇಕಂತ ಇದ್ದೆ ಅಂತ ಅವ್ರು ಹೇಳಿದ್ರು. ಅದನ್ನು ನಾನು ಹೇಳುವುದಕ್ಕೆ ಏನು ಹೇಳಿದರಲ್ಲಿ ಏನು ತಪ್ಪಿಲ್ಲ ಅಂತ ಕಾಣ್ತದೆ. ಹಠಮಾರಿತನ ನಮ್ಮಲ್ಲಿ ಬೇಕು, ಛಲ ಬೇಕು. ಈ ಛಲ ಇದ್ದರೆ ಮಾತ್ರ, ಹಠಮಾರಿತನ ಇದ್ದರೆ, ಪಾಸಿಟಿವ್ ಸೆನ್ಸ್ ಅದರಲ್ಲಿ ಹೇಳುವುದಾದರೆ ಈ ನಾನು ಮಾಡಲೇಬೇಕು, ಸಮಾಜಕ್ಕೆ ಏನಾದರೂ ಒಳಿತಾಗಲೇಬೇಕು, ನಾನು ಮಾಡುವಂಥ ಕೆಲಸ ಸಮಾಜಕ್ಕೆ ಒಂದು ದರ್ಪಣ ಇದ್ದಂತೆ ಈ ಸಮಾಜದ ಒಳುಕುಗಳನ್ನು ಕೆಡುಕುಗಳನ್ನು ತೋರಿಸಿ ಜನರ ಜೀವನಕ್ಕೆ ಏನಾದರೂ ಬೆಳಕು ಚೆಲ್ಲಬೇಕು ಎಂಬ ಆಸೆ ಇದ್ದರೆ ಅಂತ ಒಂದು ಆಸೆಯನ್ನಿಟ್ಟು ಶ್ರೀಯುತ ರೇಮಂಡ್ ಡಿಕುನ್ನರವರು ಅನೇಕ ವರ್ಷಗಳಿಂದ ಇಂಥ ಒಂದು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ದಾನಿಲು ಬಡವೇರ್ನ ಕುಟುಂಬಗೂ ಒದಗಾರೆ ಸೋಲಾರ್ ಲೈಟ್ ವ್ಯವಸ್ಥೆಯನ್ನು ಬಿಷಪೇರ್ನ ಕೈಕೊರಿಯರು ಕರ್ನಾಟಕ ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗುರುಕಾರ್ಯರು ಧರ್ಮದರ್ಶಿ ಹರಿಕೃಷ್ಣ ಪುನರವರು ಪಾಲ್ದೆ ತುಂಡಿರು. ನತಾಲಿಯಾ ಡಿಗುನ್ನ ಸೊಲ್ಮೆ ಸಂದೆಯರು ರಿಯಾನಾ ಡಿಕುನ್ನ ಕಾರ್ಯಕ್ರಮ ಸುಧಾರ್ಥ ಕೊರಿಯರು.